ಮಂಗಳೂರು ವಾಮಂಜೂರಿನ ಹೆಸರಾಂತ ಸಂತ ಜೋಸೆಫ್ ಎಂಜಿನಿಯರಿಂಗ್ ಕಾಲೇಜಿನ 14ನೇ ಪದವಿ ಪ್ರದಾನ ಕಾರ್ಯಕ್ರಮವು ಕಾಲೇಜಿನ ಓಪನ್ ಏರ್ ಸ್ಟೇಜ್ನಲ್ಲಿ ನಡೆಯಿತು. ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ 600ಕ್ಕೂ ಅಧಿಕ ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ 562 ಬಿಇ ವಿದ್ಯಾರ್ಥಿಗಳು ಮತ್ತು ಎಂಬಿಎ, ಎಂಸಿಎ ಮತ್ತು ಎಂಟೆಕ್ನ 95 ಸ್ನಾತಕೋತ್ತರ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಚೆನ್ನೈನ ರೆನಾಲ್ಟ್ ನಿಸಾನ್ ಟೆಕ್ನಾಲಜಿ ಅಂಡ್ ಬಿಸಿನೆಸ್ ಸೆಂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸೀನಿಯರ್ ಮ್ಯಾನೇಜರ್ ಥೋಮಸ್ ಮ್ಯಾಥ್ಯೂ ಅವರು ಪದವಿ ಪ್ರದಾನಗೈದರು. ಈ ವೇಳೆ ಮಾತನಾಡಿದವರು, ತಾಂತ್ರಿಕ ಶಿಕ್ಷಣ ಅನ್ನೋದು ಇಂದು ಬಹುದೊಡ್ಡ ಸವಾಲಾಗಿದೆ. ಪದವೀಧರರು ತಾವು ಪಡೆಯುವ ವೃತ್ತಿಯನ್ನ ಗೌರವಿಸಬೇಕು ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನ ಅಳವಡಿಸಿಕೊಳ್ಳಲು ಕಲಿಯಬೇಕು ಎಂದು ಕರೆ ನೀಡಿದರು. Life at college and life at industry is quite different. The most important thing that we have to learn is to embrace the constant changes that happen in the environment. Today in the engineering industry, it is a very challenging environment with everyday evolvement in a rapid manner. I will take an example. This is the industry that I come from, the automotive industry. India is the largest producer, fourth largest producer in the world for cars, passenger cars in the world, with roughly 4.6. ಬಳಿಕ ಮಂಗಳೂರಿನ ಬಿಷಪ್ ಹಾಗೂ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷ ಡಾ ಪೀಟರ್ ಪೌಲ್ ಸಲ್ಡಾನ್ ಅವರು ಮಾತನಾಡಿ, ಶಿಕ್ಷಣ ಅನ್ನೋದು ಕೇವಲ ಒಂದು ಕಂಟೆಂಟ್ ಆಗಿರಬಾರದು. ಶಿಕ್ಷಣದಲ್ಲಿ ಕ್ರಿಯೇಟಿವಿಟಿ ಇದ್ದಾಗ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಸಾಧ್ಯವಾಗುತ್ತೆ ಎಂದರು. Education must move towards less content and more towards learning about how to think critically and solve problems, how to be creative and multidisciplinary, and how to innovate, adapt and absorb new material in novel and changing fields. While learning by rote can be beneficial in certain contexts, pedagogy must evolve to make education more experiential, holistic and integrated, discovery-oriented, learner-centered, discussion-based, flexible and of course enjoyable. ಪ್ರಾಂಶುಪಾಲರಾದ ಡಾ ರಿಯೋ ಡಿಸೋಜಾ ಅವರು ಪದವಿ ಪ್ರಮಾಣ ವಚನ ಬೋಧಿಸಿದರು. On this August occasion of graduation day, as I enter into my profession, I solemnly pledge that honesty, sincerity and hard work shall be the cherished values of my life. The motto of St. Joseph Engineering College, service and excellence, shall be the guiding principle of my life. I promise to maintain the honor, integrity and dignity of my profession. ಇದೇ ವೇಳೆ ಶೈಕ್ಷಣಿಕ ಸಾಧಕರು ಮತ್ತು ಕ್ರೀಡಾ ಸಾಧಕರನ್ನ ಮಂಗಳೂರಿನ ಬಿಷಪ್ ಮತ್ತು ಎಸ್ಜೆಇಸಿ ಅಧ್ಯಕ್ಷ ಅತಿವಂದನೀಯ ಡಾ ಪೀಟರ್ ಪೌಲ್ ಸಲ್ಡಾನ್ ಅವರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಹಾಯಕ ನಿರ್ದೇಶಕರುಗಳಾದ ವಂದನೀಯ ರೋಹಿತ್ ಡಿಕೋಸ್ಟಾ ಮತ್ತು ವಂದನೀಯ ಆಲ್ವಿನ್ ರಿಚರ್ಡ್ ಡಿಸೋಜಾ, ಕಾಲೇಜಿನ ಮಾನವ ಸಂಪನ್ಮೂಲ ವ್ಯವಸ್ಥಾಪಕ ರಾಕೇಶ್ ಲೋಬೋ, ಕಾರ್ಯಕ್ರಮದ ಆಯೋಜಕರಾದ ರೋಹನ್ ಪಿಂಟೋ, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ವಿನ್ಸೆಂಟ್ ಕ್ರಾಸ್ತಾ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷೆ ಎವಿಟಾ ಕುವೆಲ್ಲೋ, ಕಾರ್ಯಕ್ರಮದ ಆಯೋಜಕರಾದ ವಿನಿಶ್ ಬಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.